ಹರೇ ಶ್ರೀನಿವಾಸ, ಹೇಗಿದ್ದೀರ? ಇವತ್ತು ಪದ್ಮಶ್ರೀ ಅಲಂಕಾರ ಅಂತೆ ನಮ್ಮ ಶ್ರೀಕೃಷ್ಣನದ್ದು. ಇವತ್ತು ಶುಕ್ರವಾರ ತಾನೇ, ನಮ್ಮ ಲಕ್ಷ್ಮೀ ಅಲಂಕಾರ ಮಾಡಿರ್ತಾರೆ. ಆನಂತರ ಪೂಜೆಗಳನ್ನೆಲ್ಲ ನೋಡ್ಕೊಂಡು ಬನ್ನಿ. ಇವತ್ತೊಂದು ಸ್ಪೆಷಲ್ ಒಂದು ಅಡುಗೆನ ತಗೊಂಬಂದಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡಿರೋದು, ಬಟ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಮುಖ್ಯ ಪ್ರಾಣದೇವರು ಒಂದು ಕಡೆಯಿಂದ ನೋಡಿ, ಮಧ್ವಾಚಾರ್ಯರು, ಭೋಜನ ಶಾಲೆ ಆಂಜನೇಯ ದೇವರು, ಆನಂತರ ಕಿರಿಯ ಶ್ರೀಗಳು ಪೂಜೆ ಮಾಡೋದೆಲ್ಲ ನೋಡ್ಕೊಂಡು ಬನ್ನಿ. ಇದು ಬಪ್ಪನಾಡು ದುರ್ಗಾ ಪರಮೇಶ್ವರಿ, ಇದು ಕನ್ನರಪಾಡಿದ್ದು ದೇವರು ಇದು. ಆನಂತರ ನಾನು ಹೇಳಿದ್ನಲ್ಲ, ಒಂದು ರೈಸ್ ಮಾಡೋಣ, ಸುಮ್ಮನೆ ಒಂದು ಚಕಾಚಕದ ರೈಸ್ ಮಾಡೋಣ. ನೋಡಿ, ಫಸ್ಟಿಗೆ ನೋಡಿ, ಬಾಸ್ಮತಿ ರೈಸನ್ನು ನಾನು ಬೇಯಿಸಿ ಆರಿಸಿ ಇಟ್ಕೊಂಡಿದ್ದೀನಿ. ಅದನ್ನ ಆರಬೇಕು, ಅದು ನೀಟಾಗಿ. ಯಾವುದೇ ರೈಸ್ ತಗೊಳ್ಳಿ, ಸ್ವಲ್ಪ ಗಟ್ಟಿಯಾಗಿ ಅದನ್ನ ಬಸಿದ್ಕೊಂಡು ಅಥವಾ ಕುಕ್ಕರಲ್ಲಿ ಮಾಡಿಕೊಂಡು ಚೆಂದ ಅನ್ನ ಮಾಡಿ ಇಟ್ಕೊಳ್ಳಿ. ಬಾಂಡಿಗೆ ನೋಡಿ, ಸ್ವಲ್ಪ ಎಣ್ಣೆಯಲ್ಲಿ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡೆ ಅದಕ್ಕೆ. ಆನಂತರ ಒಂದು ಮಸಾಲೆ ಹುರಿಯೋಣ. ಅದಕ್ಕೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇದು ನಮಗೆ ಏನು ತರಕಾರಿ ಇಲ್ಲ. ಈಗ ಮತ್ತೇನು ಗೊತ್ತಾ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಎಲ್ಲ ತುಂಬ ದಂಡಿಯಾಗಿ ಬರುತ್ತೆ, ಚಳಿ ಅಲ್ವಾ. ಆ ಟೈಮಲ್ಲಿ ನಾವು ಇದನ್ನ ರೆಸಿಪಿನ ಮಾಡ್ಬೋದು. ನೋಡಿ, ಬಾಣಲಿಗೆ ಅದೇ ಎಣ್ಣೆಗೆ ನೋಡಿ, ನಾನು ಚಕ್ಕೆ ಸ್ವಲ್ಪ, ಆಮೇಲೆ ಒಂದು 2 ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಒಂದು 4-5 ಕಾಯಿ ಮೆಣಸು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಶುಂಠಿ 2 ಪೀಸ್, ಇದೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ. ನಿಮಗೆ ಬೇಕು ಅಂತಂದರೆ ಒಂದು ಈರುಳ್ಳಿ, ಒಂದು 2 ಕಾಳು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಆ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಅದು ಹೊಡಿಬಾರ್ದು. ಆನಂತರ ಇದನ್ನು ನೀಟಾಗಿ ಫ್ರೈ ಮಾಡಿ ಆನಂತರ ಇದನ್ನ ರುಬ್ಕೋಬೇಕು ನಾವು. ಇದು ಆರಿಸಿಬಿಟ್ಟು ಅದನ್ನ ತಣ್ಣಗಾದ ನಂತರ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ದೊಡ್ಡ ದೊಡ್ಡ ಪೀಸ್ ಇದ್ದರೆ ಏನೂ ತೊಂದರೆ ಇಲ್ಲ, ಮಿಕ್ಸಿಯಲ್ಲಿ ಗ್ರೈಂಡ್ ಆಗಿಬಿಡುತ್ತೆ. ನಿಮಗೆ ಬೇಕೆನ್ನೋರು ಟೊಮೆಟೊ ಹಾಕೋಬೋದು ಇದಕ್ಕೆ ಹುಳಿ ಬದಲಿಗೆ, ಅಥವಾ ನೀವು ಇಲ್ಲೇ ಸ್ವಲ್ಪ ಹುಣಸೆ ಹಣ್ಣು ಹಾಕೋಬೋದು, ನಿಂಬೆಹಣ್ಣು ಹಾಕ್ಕೋಬೋದು, ಆಮ್ಚೂರು ಪುಡಿ ಯಾವುದು ಬೇಕಾದ್ರೆ ಹುಳಿಗೆ ಸಂಬಂಧಪಟ್ಟಂಗೆ ಹಾಕ್ಕೋಬೋದು. ಈಗ ನೋಡಿ, ಬಾಣಲಿಗೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿ ಸೋಂಪು ಹಾಕ್ಕೊಂಡೆ, ನೀವು ನೋಡ್ಬೋದು. ಈಗ ಒಗ್ಗರಣೆ ಮಾಡಿ ಆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ತೆಗೆದಿಟ್ಕೋಬೇಕು. ಆರಿದ ನಂತರ ನೋಡಿ, ಅದನ್ನ ಅದಕ್ಕೆ ಹಾಕ್ಕೊಳ್ಳಿ. ನಿಮಗೆ ಬೇಕಂದರೆ ಇಲ್ಲೂ ಕೂಡ ಈರುಳ್ಳಿ ಹಾಕ್ಕೋಬೋದು, ನಿಮ್ಮ ಇಷ್ಟ ಅದು. ಬಟ್ ಈರುಳ್ಳಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಮಾಡಿ ನೋಡಿ ನೀವು. ಅನ್ನ ಉದುರಾಗಿ ಇರುವಂಥದ್ದು ತುಂಬ ಇಂಪಾರ್ಟೆಂಟ್ ಅಷ್ಟೇ. ಟೊಮೆಟೊ ಇದೆ ಅಂತ ಅಂದ್ಕೊಂಡೆ, ನೋಡಬೇಕಿದ್ರೆ ಟೊಮೆಟೊ ಹಾಳಾಗಿ ಹೋಗಿಬಿಟ್ಟಿತ್ತು. ಈ ಚಳಿಗೆ ಏನು ಫ್ರಿಜ್ಜಲ್ಲಿಟ್ಟರು ಹಾಳಾಗುತ್ತೆ. ಆನಂತರ ಸ್ವಲ್ಪ ನೋಡಿ, ಬಾಣಲಿಗೆ ಉಪ್ಪು ಎಷ್ಟು ಅನ್ನಕ್ಕೆ ಇದಕ್ಕೆ ಬೇಕೋ ಅದು ನೋಡಿಕೊಂಡು ಹಾಕ್ಕೊಳ್ಳಿ ನೀವು. ಆನಂತರ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡೆ, ಒಂದು ಅರ್ಧ ಚಮಚೆಯಷ್ಟು. ಆನಂತರ ಜೀರಿಗೆ ಪುಡಿ, ಪೆಪ್ಪರ್ ಪುಡಿ ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ನಾನು. ಸ್ವಲ್ಪ ಅರಿಶಿನ ನಿಮಗೆ ಬೇಕಂದರೆ, ಇಷ್ಟಪಡೋರಾದರೆ ಇಲ್ಲಿ ನೋಡಿ, ಒಗ್ಗರಣೆ ಹಾಕಿದ ತಕ್ಷಣ ಚಿಕ್ಕದಾಗಿ ಆಲೂಗಡ್ಡೆ ಕೂಡ ಹೆಚ್ಚಿ ಹಾಕೋಬೋದು. ನೋಡಿ, ಇದು ಕುದಿಬೇಕು. ಎಷ್ಟು ಮೇಲೆ ಎಣ್ಣೆ ನಿಲ್ಲುತ್ತೆ ಅಷ್ಟು ಕುದಿಬೇಕದು. ಈ ಕಡೆಯಿಂದ ಅನ್ನದ ಮೇಲೆ ನೋಡಿ, ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು, ಜಾಸ್ತಿ ಉಪ್ಪು ಬೇಡ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆನಂತರ ಈ ಕುದಿಸಿರ್ತೀವಲ್ವ, ಈ ಮಸಾಲಾನ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿ, ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು, ಮೇಲೆ ಎಣ್ಣೆ ತೇಲ್ತಾ ಇರಬೇಕು, ಅಷ್ಟು ನೀವು ಅದನ್ನ ಇದು ಮಾಡಬೇಕು. ನೋಡಿ, ಇದೆಲ್ಲ ಸ್ವಲ್ಪ ಉಪ್ಪು ಹಾಕಿದೆ, ಜಾಸ್ತಿ ಹಾಕಲಿಲ್ಲ ನಾನು, ಯಾಕಂದರೆ ಮಸಾಲೆಗೆ ಹಾಕ್ಕೊಂಡಿದ್ದೆ ತಾನೇ. ನಿಮಗೆ ಬೇಕಂದರೆ ಒಂದು ಅರ್ಧ ಚಮಚ ಸಕ್ಕರೆನೂ ಹಾಕ್ಕೊಳ್ಳಿ, ಇಷ್ಟಪಡೋದಾದರೆ ಸಕ್ಕರೆ, ಅಥವಾ ಒಂದು ಅರ್ಧ ಚಮಚ ಬೆಲ್ಲ, ಅದು ಚೆನ್ನಾಗಾಗುತ್ತೆ. ಆನಂತರ ನೀಟಾಗಿ ಒಂದು ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡಿ. ನಾನು ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸಿದ್ದೀನಿ, ಯಾಕಂದರೆ ಅದು ಬಾಸ್ಮತಿ ರೈಸು ಕಾಳು ಉದ್ದುದ್ದಕ್ಕಿರುತ್ತೆ ನೋಡಿ, ಅದಕ್ಕೆ ಕಟ್ಟಾಗಿಬಿಡುತ್ತೆ ಇಲ್ಲಾಂದರೆ. ಇದೇ ಥರ ನೋಡಿ, ನಾವು ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ನೆಕ್ಸ್ಟ್ ಪಾಲಕ್ ಸೊಪ್ಪು ಇದರಲ್ಲಿ ಮಾಡ್ಕೋಬೋದು. ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಮಿಕ್ಸ್ ಮಾಡಿ ಕೂಡ ನಾವು ಇದೇ ಥರ ಮಾಡ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಮಸಾಲೆ ಮಾತ್ರ ನೀವು ಬೇಕಾದ ಹಾಗೆ ಹಾಕ್ಕೊಳ್ಳಿ. ಗರಂ ಮಸಾಲೆ ಇದಕ್ಕೆ ಜಾಸ್ತಿ ಹಿಡಿಸೋದಿಲ್ಲ, ಸ್ವಲ್ಪನೇ ಹಿಡಿಸೋವಂಥದ್ದು. ಎಲ್ಲ ಆದ ನಂತರ ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೊಡ್ತೀವಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸಟ್ಟುಗರಿಂದ ಕೈಯಲ್ಲಿ ಮಿಕ್ಸ್ ಮಾಡೋದು ಸೇಫ್ ಅನ್ನಿಸೋದಕ್ಕೆ ನಾನು ಅದೇ ಥರ ಮಾಡಿದೆ. ಆನಂತರ ಪಕ್ಕದಲ್ಲಿ ನೋಡಿ, ಒಂದು ಸಲ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ. ಇದಕ್ಕೆ
ಸೌತೆಕಾಯಿನ ಸಿಪ್ಪೆ ತೆಗೆದಿಟ್ಟು, ಯಾಕಂದರೆ ಕೆಮಿಕಲ್ ಹಾಕಿ ಬೆಳೆಯುವಂಥದ್ದು, ನೀಟಾಗಿ ತೊಳ್ಕೊಂಡು ಸಿಪ್ಪೆ ತೆಕ್ಕೊಂಡೇ ಅಡುಗೆ ಮಾಡೋದು ಬೆಟರು. ಮನೆಯಲ್ಲಿ ಬೆಳೆದಿರೋದಾದರೆ ಸಿಪ್ಪೆ ತೆಗೆಯುವಂಥ ಅವಶ್ಯಕತೆ ಇರೋದಿಲ್ಲ. ಇದನ್ನ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಫ್ರೆಶ್ ಮೊಸರು ಹಾಕ್ಕೊಳ್ಳಿ. ಚಿಟಿಕೆ ಉಪ್ಪು ಮತ್ತು ಮೊಸರು, ಯಾಕಂದರೆ 3 ಕಡೆ ಉಪ್ಪು ಹಾಕೋದ್ರಿಂದ ಸ್ವಲ್ಪ ನೀವು ಜಾಗ್ರತೆಯಾಗಿ ಉಪ್ಪು ಹಾಕ್ಕೊಳ್ಳಿ. ಇದು ಸಿಹಿ ಮೊಸರು ಹಾಕ್ಕೊಳ್ಳಿ, ಇದಕ್ಕೆ ತುಂಬಾ ಚೆನ್ನಾಗಾಗತ್ತೆ. ಆನಂತರ ಕೊತ್ತಂಬರಿ ಬಾತ್ ಜೊತೆ ಸರ್ವ್ ಮಾಡಿ. ಸುಮ್ಮನೆ ಅಂತ ಮಾಡಲಿಕ್ಕೆ ಹೋಗಿದ್ದು, ನನಗೆ ತರಕಾರಿ ಹೆಚ್ಚಿದ್ದಕ್ಕೆ ಬೇಜಾರಾಯಿತು. ಈ ಥರ ಮಾಡಿದೆ ನೋಡಿ. ಇದನ್ನು ಡೈರೆಕ್ಟ್ ಕುಕ್ಕರಲ್ಲಿ ಇಡಬೇಕಾ, ಇನ್ನೊಂದು ಸಲ ಮಾಡಿ ತೋರಿಸ್ತೇನೆ ನಾನು. ತುಂಬಾ ಚೆನ್ನಾಗಾಗಿತ್ತು. ಡಬ್ಬಕ್ಕೆ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ ಇದನ್ನ ಮಾಡಿಕೊಂಡ್ರೆ ನಾವು. ಆನಂತರ ಒಂದು ಹೊಸ ರೆಸಿಪಿ ತೊಗೊಂಬಂದಿದ್ದೀನಿ, ಹೀರೆಕಾಯಿದ್ದು ದೋಸೆ. ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ, ಇದು ಕೂಡ ತುಂಬಾ ಚೆನ್ನಾಗಾಗಿ ಬರುತ್ತೆ. ಮನೇಲಿ ತೆಂಗಿನಕಾಯಿ ಜಾಸ್ತಿ ಇದ್ದಾಗ ಈ ಥರ ದೋಸೆ ಮಾಡ್ಕೊಳ್ಳಿ. ಫಸ್ಟ್ ನೋಡಿ ಮಸಾಲೆಗೆ ಏನೆಲ್ಲ ಬೇಕು ನೋಡೋಣ. ತೆಂಗಿನಕಾಯಿ, ಆನಂತರ ಕೆಂಪು ಮೆಣಸು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಬೀಜ ಒಂದು 4 ಚಮಚೆ, ಅರ್ಧ ಚಮಚೆ ಜೀರಿಗೆ, ಇಂಗು. ಕೊತ್ತಂಬರಿ 2 ಚಮಚೆ ಸಾಕು ಇದಕ್ಕೆ. ಆನಂತರ ಹಿಂದಿನ ಆವತ್ತು ರಾತ್ರಿ ನಾನು ನಂದು ವಾಟಿ ಇದೆಯಲ್ಲ, 2 ವಾಟಿ ಅಕ್ಕಿಗೆ 2 ಚಮಚೆ ಮೆಂತ್ಯ ಹಾಕೊಂಡು ನೆನೆಸಿಟ್ಕೊಂಡಿದ್ದೆ. ನೀವು ನೋಡ್ಬೋದು, ತುಂಬ ಚೆನ್ನಾಗಿ ನೆಂದಿರಬೇಕಿದು, ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಆನಂತರ ಇದಕ್ಕೆ ಉಪ್ಪು, ಹುಳಿ, ಖಾರ ಇದು ಬೇಕಾಗತ್ತೆ, ಅದು ತೋರಿಸ್ಬಿಡ್ತೀನಿ ನಾನು ನಿಮಗೆ. ಫಸ್ಟ್ ನೋಡಿ ಮಿಕ್ಸಿಗೆ ಈ ಮಸಾಲೆನ ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸಿ ಅದನ್ನ ಪುಡಿ ಮಾಡಿಕೊಳ್ಳಿ. ಆನಂತರ ಅದಕ್ಕೆ ಅಕ್ಕಿ ಹಾಕಿ ರುಬ್ಕೊಳ್ಳಿ. ಖಾರ ಸ್ವಲ್ಪ ಕಡಿಮೆ ಆಗಿತ್ತು, ಇನ್ನೂ ಸ್ವಲ್ಪ ಖಾರ ಬೇಕಂದರೆ ಹಾಕ್ಕೋಬೋದು. ಒಂದು ರೌಂಡ್ ಪುಡಿ ಮಾಡಿಕೊಂಡು ಒಂದು ರೌಂಡ್ ತಿರುಗಿಸಿ ಪಲ್ಸ್ ಮೋಡ ತಿರುಗಿಸಿ ಈ ಥರ ಅಕ್ಕಿ ಹಾಕ್ಕೊಂಡು ಆಮೇಲೆ ರುಬ್ಕೊಳ್ಳಿ. 2 ಪೋರ್ಷನು ಹಾಗೆಯೇ ರುಬ್ಕೊಳ್ಳಿ. ಎರಡನೇದಕ್ಕೆ ನಾನು ಉಪ್ಪು, ಹುಳಿ, ಬೆಲ್ಲ ಹಾಕ್ಕೊಂಡೆ ಆ್ಯಕ್ಚುಲಿ, ಮತ್ತು ಸ್ವಲ್ಪ ಅರಿಶಿನ 2ನೇ ಪೋರ್ಷನಿಗೆ. ನೋಡಿ ಉಪ್ಪು, ಹುಳಿ, ಬೆಲ್ಲ, ಸ್ವಲ್ಪ ಅರಿಶಿನ. ನಮಗೆಲ್ಲ ಸ್ವಲ್ಪ ಬೆಲ್ಲ ಜಾಸ್ತಿ, ನಿಮಗೆ ತುಂಬ ಸಲ ಹೇಳಿದ್ದೀನಿ ನಾನು. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ದನ್ನ ರುಬ್ಕೊಳ್ಬೇಕು. ನೀರು ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ತೆಗೆದಿಟ್ಕೊಳ್ಳಿ. ಆನಂತರ ಮಿಕ್ಸಿ ತೊಳೆದ ನೀರನ್ನು ನಾವು ದೋಸೆ ಮೇಲೆ ಹಾಕಲಿಕ್ಕೆ ಅದು ಬಳಸಬೇಕಾಗತ್ತೆ. ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ 2 ಬ್ಯಾಚ್ ಇದ್ದನ್ನು. ಆಮೇಲೆ ನನಗೆ ಹಿಟ್ಟು ಉಳ್ಕೊಳ್ತು, ನಾನು ಸಂಜೆಗೂ ಅದನ್ನೇ ತಿಂಡಿ ಮಾಡಿಕೊಟ್ಟೆ ಮನೆಯವರಿಗೆಲ್ಲ. ಈ ಹೀರೆಕಾಯಿನ ನೋಡಿ ಪೀಲರಲ್ಲಿ ಹೊರಗಿನ ಸಿಪ್ಪೆ ತಕ್ಕೊಳ್ಳಿ. ಮನೆಯಲ್ಲಿ ಆದ ಹೀರೆಕಾಯಿದ ಚಟ್ನಿ ಮಾಡ್ಬೋದು. ನಾನು ಬಿಗ್ ಬಜಾರಿಗೆ ಅಂದರೆ ಜಿಯೋ ಮಾರ್ಟಿಗೆ ಹೋಗಿದ್ದೆ. ಬಿಗ್ ಬಜಾರ್ ಅಲ್ಲಿಗೆ ಜಿಯೋ ಮಾರ್ಟ್ ಆಗಿದ್ದಾನೆ, ತುಂಬ ಎಳೆದು ಆಗಲೇ ಫ್ರೆಶ್ ಬಂದಂಥ ಹೀರೆಕಾಯಿ ಸಿಕ್ತು. ಆಸೆಯಾಗಿ ತಗೊಂಬಂದೆ ನಾನು. ನೋಡ್ಬೋದು ನೀವಿಲ್ಲಿ. ಸಿಪ್ಪೆ ನೋಡಿ ಈ ಥರ ಪೀಲ್ ಮಾಡಿಕೊಂಡು ತುದಿ ಕೊನೆ ತೆಕ್ಕೊಂಡು ಅದನ್ನು ನೀಟಾಗಿ ಸ್ಲೈಸ್ ಮಾಡ್ಕೊಳ್ಳಿ. ಅದನ್ನ ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ತೆಳ್ಳಗೆ ಸ್ಲೈಸ್ ಮಾಡ್ಕೊಳ್ಳಿ. ಎಷ್ಟು ಸ್ಮೂತ್ ಇರ್ತದೆ ನೋಡಿ. ಒಂದು ಅದರಲ್ಲಿ ಬೀಜ ಕಾಣ್ತಾ ಇಲ್ಲ, ಅಷ್ಟು ಎಳೆ ಹೀರೆಕಾಯಿ ಅದು. ಈ ಥರ ಎಳೆ ಹೀರೆಕಾಯಿದು ಮಾತ್ರ ನಾವು ಮಾಡಬೇಕಾಗತ್ತೆ, ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ, ಅದು ಬಾಯಿಗೆ ಸಿಕ್ಕುತ್ತೆ ನಮಗೆ, ಕಸ ಕಸ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಅದನ್ನು ನೋಡ್ಕೊಂಡು ಹೀರೆಕಾಯಿ ತಗೊಂಡು ಮಾಡಿ. ತೀರಾ ಬೆಳೆದಿದ್ರೆ ಚಟ್ನಿ ಮಾಡ್ಬೋದು. ನಾನು ತುಂಬ ಸಲ ವಿಡಿಯೋ ಮಾಡಿ ಹಾಕಿದ್ದೀನಿ ಚಟ್ನಿ ಹೇಗೆ ಮಾಡೋದು ಅಂತ. ಆನಂತರ ನೋಡಿ ದೋಸೆ ಕಾವಲಿ ಮೇಲೆ ಎಣ್ಣೆ ಹಾಕಿ ಒಂದೊಂದೇ ಬಿಲ್ಲೆನ ಹಿಟ್ಟಲ್ಲಿ ಮುಳುಗಿಸಿ ಇಟ್ಕೊಂಡ್ಬಿಡಿ. ಸ್ವಲ್ಪ ಅದನ್ನ ಕವರ್ ಮಾಡಲಿಕ್ಕೆ, ಒಂದು ಶೇಪ್ ಕೊಡಲಿಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಾಕಿ, ಸ್ವಲ್ಪ ಮೇಲಿಂದ ಎಣ್ಣೆ ಮತ್ತು ಸ್ವಲ್ಪ ನೀರು ಹಾಕಿ, ಎಣ್ಣೆ ಮಗಚಿ ಹಾಕುವಾಗ ಹಾಕಿದ್ದು ನಡೆಯುತ್ತೆ. ಒಂದು 2 ಚಮಚೆಯಷ್ಟು ನೀರು ಹಾಕಬೇಕು, ಅದಕ್ಕೆ ಹಾಕಿ ಬೇಯಿಸ್ಕೊಳ್ಳಿ. ಮಸಾಲೆ ಬೇಕಾದರೆ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈಗ ಒಂದು ತಂಬುಳಿ ಮಾಡೋಣ ನೋಡಿ. ಮಾವಿನಕಾಯಿ ಶುಂಠಿದ್ದು, ತೆಂಗಿನಕಾಯಿ, ಜೀರಿಗೆ, ಉಪ್ಪು, ಮಾವಿನಕಾಯಿ ಶುಂಠಿ, ಆನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ರುಬ್ಕೊಂಡು ಸ್ವಲ್ಪ ಮಜ್ಜಿಗೆ ಹಾಕಿ ತುಪ್ಪ ಜೀರಿಗೆ ಒಗ್ಗರಣೆ ಕೊಟ್ಟರೆ ತಂಬುಳಿ ರೆಡಿ ಆಯಿತು. ಇನ್ನೊಂದು ಸಲ ಹಾಕೋದನ್ನು ತೋರಿಸ್ತಾ ಇದ್ದೀನಿ ತಾಳಿ ನಿಮಗೆ ಇಲ್ಲಿ. ನಾನು ಮನೆಯಲ್ಲಿ ಏನು ಮಾಡ್ತೀನಿ ಅದನ್ನ ನಿಮಗೆ ತೋರಿಸ್ತಾ ಇರ್ತೀನಿ. ಪರ್ಟಿಕ್ಯುಲರ್ಲಿ ವಿಡಿಯೋ ಮಾಡಲಿಕ್ಕೆ ನಂದು ಕುಕ್ಕಿಂಗ್ ಚಾನಲ್, ನಂದು ಡೈಲಿ ವ್ಲಾಗ್ ಚಾನಲು,
ಅದಕ್ಕೆ ನಾನು ಈ ಥರ ಮಾಡ್ತಾಯಿರ್ತೀನಿ ನೋಡಿ. ಆನಂತರ ಸ್ವಲ್ಪ ಅದಕ್ಕೆ ಮೇಲೆ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ನೀಟಾಗಿ ಬೇಯುತ್ತೆ. ಇದೇ ಥರ ನಾವು ಬದನೆಕಾಯಿ, ನಾನು ಮೊನ್ನೆ ಮಟ್ಟುಗುಳ್ಳದ ರೆಸಿಪಿ ತೋರಿಸಿದ್ನಲ್ಲ, ಆ ಬದನೆಕಾಯಿ ಇದು ಕೂಡ ಇದೇ ಥರ ಇದು ಮಾಡ್ಬೋದು. ಜೀವಿ ಹಲಸು ಅಥವಾ ಜೀಗುಜ್ಜೆ ಅಂತೀವಿ, ಅದರದ್ದು ಮಾಡ್ಬೋದು, ಗೆಣಸಿದ್ದು ಮಾಡ್ಬೋದು. ಆನಂತರ ಇದು ಪತ್ರೊಡೆ ಎಲೆ, ಕೆಸುವಿನ ಎಲೆಯಿಂದಲೂ ಮಾಡ್ಬೋದು ನಾವು ಇದೇ ಥರ. ಮಸಾಲೆ ಸ್ವಲ್ಪ ವೇರಿ ಆಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಬೇಕಾಗುತ್ತೆ ನೋಡಿ. ಈ ಥರ ಕವುಚಿ ಹಾಕಿ ಮಾಡಿದ ದೋಸೆ ರೆಡಿ. ಇದು ಬರೀ ಬೆಣ್ಣೆ ಜೊತೆ ತಿನ್ನಲಿಕ್ಕೆ, ಬೆಣ್ಣೆ ತುಪ್ಪ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ಆನಂತರ ನಾನು ಈ ವಿಡಿಯೋದಲ್ಲಿ ಇನ್ನೊಂದು, ಕೆಲವರಿಗೆ ಬೆಳಗ್ಗೆ ತುಂಬ ಹಸಿವೆ ಆಗುತ್ತೆ, ಶುಗರ್ ಇರುತ್ತೆ, ಅಂಥವರಿಗೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ನೋಡ್ಬೋದು. ಅಂಥವ್ರಿಗೆ ರೆಮಿಡಿ ಹೇಳ್ತೀನಿ. ಮುಂಚಿನ ಅವತ್ತು ಅನ್ನಕ್ಕೆ ಒಂದು ಮಡಿಕೆಯಲ್ಲಿ ಹಾಕಿ ಅದಕ್ಕೆ ಹಾಲು, ಒಂದು 3/4 ಲೋಟ ಹಾಲು, 1 ಲೋಟ ಅನ್ನಕ್ಕೆ 3/4 ಲೋಟ ಹಾಲು, ಸ್ವಲ್ಪ ಅದಕ್ಕೆ ಮಜ್ಜಿಗೆ ಹಾಕಿ ಅದನ್ನ ಹಾಗೆಯೇ ಬಿಟ್ಟುಬಿಡಿ. ಅದು ಅದರಲ್ಲೇ ಎಳ್ಕೊಂಡು ಮಾರನೇ ದಿವಸಕ್ಕೆ ಸ್ವಲ್ಪ ಮೊಸರು, ಕಡಿಮೆ ಆಗಿತ್ತು ಮೊಸರು ಹಾಕ್ಕೊಂಡೆ ಉಪ್ಪಿನಕಾಯಿ ಜೊತೆ ತಿಂದರೆ ಈ ಹೊಟ್ಟೆ ನೋವಾಗೋದು, ಹೀಟಾಗಿರುತ್ತೆ ನೋಡಿ, ಇದಕ್ಕೆ ತುಂಬಾ ಒಳ್ಳೆಯದು. ಖಾರ ಜಾಸ್ತಿ ತಿನ್ನಬಾರ್ದಂಥವ್ರು. ಹೇಗಾಯಿತು ಹೇಳಿ ವಿಡಿಯೋ? ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಯಿತಾ.